ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಗುರು ಕಲ್ಯಾಣಪುರ ಮಿಲಿಗ್ರಿಸ್ ಕೆಥೆಡ್ರಲಿನ ರೆಕ್ಟರ್ ಖ್ಯಾತ ಸಂಗೀತಗಾರರು ಆಗಿದ್ದ ವಂದನೀಯ ಫಾದರ್ ವಲರಿಯನ್ ಮೆಂಡೋನ್ಸಾ ಅವರು ಹೃದಯಾಘಾತದಿಂದ ಬುಧವಾರ ನಿಧನ ಹೊಂದಿದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಶಿರ್ವಾ ಚರ್ಚ್ ವ್ಯಾಪ್ತಿಯ ಪಿಲಾರ್ ನಿವಾಸಿಯಾಗಿದ್ದ ಅವರು ಧಾರ್ಮಿಕ ಶಿಕ್ಷಣ ಮುಗಿಸಿ 1976ರ ಮೇ 7ರಂದು ಗುರುದೀಕ್ಷೆ ಪಡೆದಿದ್ದರು. ಬಳಿಕ ವಿವಿಧ ಚರ್ಚ್ಗಳಲ್ಲಿ ಸಹಾಯಕ ಧರ್ಮಗುರುಗಳಾಗಿ ಮಂಗಳೂರು ಮತ್ತು ಉಡುಪಿಯ ಮಿಲಿಗ್ರಿಸ್ ಕಾಲೇಜು, ಐಕಳ ಪೊಂಬೈ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದರು. ಅವರು ರೋಮಿನ ಅರ್ಬನ್ ಯೂನಿವರ್ಸಿಟಿಯಿಂದ ದೇವತಾಶಾಸ್ತ್ರದಲ್ಲಿ ಪದವಿ ಮತ್ತು ಇಂಗ್ಲಿಷ್ ಸ್ನಾತಕೋತ್ತರ ಪದವಿ, ಮೀಡಿಯಾ ಕಮ್ಯುನಿಕೇಷನ್ನಲ್ಲಿ ರೇಡಿಯೋ ಮತ್ತು ಏವಿಯೇಟ್ಸ್ ವಿಷಯದಲ್ಲಿ ಡಿಪ್ಲೊಮಾ ಪಡೆದಿದ್ದರು. ಕೆನರಾ ಕಮ್ಯುನಿಕೇಷನ್ ಸೆಂಟರಿನ ಕಾರ್ಯದರ್ಶಿಯಾಗಿದ್ದರು. ಉಡುಪಿ ಧರ್ಮ ಪ್ರಾಂತ್ಯದ ಕುಲಪತಿಯೂ ಆಗಿಯೂ ಸೇವೆಯನ್ನ ಸಲ್ಲಿಸಿದ್ದರು. ಖ್ಯಾತ ಸಂಗೀತಗಾರರಾಗಿದ್ದ ಅವರ ಹಲವು ಭಕ್ತಿಗೀತೆಗಳ ಧ್ವನಿಸುರುಳಿಗಳು ಪ್ರಕಟಗೊಂಡಿವೆ. ಅವರ ನಿಧನಕ್ಕೆ ಉಡುಪಿ ಬಿಷಪ್ ಅತಿವಂದನೀಯ ಜೆರಾಲ್ಡ್ ಐಸಕ್ ಲೋಬೋ, ಶ್ರೇಷ್ಠ ಗುರು ಮೊನ್ಸಿಗ್ನೋರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್, ಕುಲಪತಿ ವಂದನೀಯ ಡಾಕ್ಟರ್ ರೋಷನ್ ಡಿಸೋಜಾ, ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನೀಯ ಡೆನಿಸ್ ಡೆಸಾ ಸಹಿತ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ.